This program is brought to you by VK Developers, powered by Nippon Paint, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by ಎಸ್ ಹಾಯ್ ಹೆಲೋ ಅಂಡ್ ನಮಸ್ತೆ. ನಮ್ಮ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ ನಮ್ಮ ವಿಕೆ ಡೆವಲಪರ್ಸ್ ಉಡುಪಿ ಪ್ರೆಸೆನ್ಸ್ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋಣಿ ಅಂಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ. ನಮ್ಮ ಕಳೆದ ಸಂಚಿಕೆ ನೋಡಿದ್ರೆ ಅದ್ಭುತವಾಗಿತ್ತು. ಅದರಲ್ಲೂ 2 ಗೋಲ್ಡನ್ ಬಜರ್ ಸಿಕ್ಕಿದೆ ನಮಗೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಅಮೇಝಿಂಗ್. ತಂಡಗಳು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಅವ್ರಿಗೆ ಕೊಟ್ಟಿರುವಂತಹ ಥೀಮ್ ಏನಾಗಿರಲಿ, ಆ ಸಿನಿಮಾದ ಒಂದು ಕಥೆ ಏನಾಗಿರಲಿ, ಈ ಸ್ಟೇಜ್ ಮೇಲೆ ಬಿಂಬಿಸೋದ್ರಲ್ಲಿ ಅವರು ವಿಫಲರಾಗಲೇ ಇಲ್ಲ. ಇವತ್ತು ಈಗ 2ನೇ ಸಂಚಿಕೆಗೆ ಕಾಲಿಡ್ತಾ ಇದ್ದೇವೆ. ಆ್ಯಂಡ್ ಹೌ ಇಸ್ ಇಟ್ ಗೋನಾ ಗೋ? ಅಂಡ್ ಮೊದಲನೇದಾಗಿ ರಾಹುಲ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ನನಗೂ ಕೂಡ ನಾನೇ ಸ್ವಾಗತ. ಸೊ ಈಗ ನಾವು ತಡ ಮಾಡದೆ ಇನ್ನೊಂದು ಎಪಿಸೋಡ್, ನಾವೆಲ್ಲರೂ ಕೂಡ ಕಾಯುವಂತಹ ಎಪಿಸೋಡ್, ಈ ಬರುವ ಎಪಿಸೋಡ್ನಲ್ಲಿ ತಂಡಗಳು ಯಾವ ರೀತಿಯಾಗಿ ಒಂದು ಫಿಲ್ಮಿ ರೌಂಡ್ ಅನ್ನು ನಮಗೆ ತೋರಿಸ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಐ ಆಮ್ ಎಕ್ಸೈಟೆಡ್. ಅಂಡ್ ತಂಡಗಳು ಕೂಡ ಕಾತುರದಿಂದ ವೇದಿಕೆಯಲ್ಲಿ ಡಾನ್ಸ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ತಡ ಮಾಡದೆ ನಮ್ಮ ಕರಿಬೇಕು ನಾವು. ಖಂಡಿತವಾಗ್ಲೂ ಕೂಡ ತಡ ಮಾಡದೆ ನಮ್ಮ ತ್ರಿಮೂರ್ತಿಗಳನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಮೊದಲನೇದಾಗಿ ಲೆಟ್ಸ್ ವೆಲ್ಕಮ್ ಎಲ್ಟನ್ ಮಸ್ಕರೇನಸ್ ಆನ್ ದಿ ಸ್ಟೇಜ್. ಹಾಗೇನೆ ಅವರ ಜೊತೆ ನಮ್ಮ ಇನ್ನೋರ್ವ ಜಡ್ಜ್, ದಟ್ ಈಸ್ ಕಿಶೋರ್ ಅಮನ್ ಶೆಟ್ಟಿ. And let's also welcome the most gorgeous Rashmita Changappa also on the stage. Dance warriors, dance 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 warriors, dance 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 warriors, dance 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 warriors. ಓಕೆ, ನಮ್ಮ 3 ಜನ ತ್ರಿಮೂರ್ತಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಸಖತ್ತಾಗಿ ಕಾಣ್ತಾ ಇದ್ದೀರಾ 3 ಜನ ಕೂಡ. ಅಲ್ಲ, ನೀವು ಸಖತ್ತಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲಪ್ಪ, ನಾನು ಸುಮಾರಾಗಿ ಕಾಣಿಸ್ತಾ ಇದ್ದೀನಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಒಂದೇ ತರ ಇರೋದಕ್ಕಿಂತ ಸ್ವಲ್ಪ ಬೇರೆ ಆಗಿರೋಣ ಅಂತ. ಗೊತ್ತಾಯ್ತು, ಪರವಾಗಿಲ್ಲ. ಈಗ ತಡ ಮಾಡದೆ ಅವರ ಹಾಟ್ ಸೀಟ್ ಅವರಿಗೋಸ್ಕರ ಕಾಯ್ತಾ ಇದೆ. ಹಾಟ್ ಸೀಟಲ್ಲಿ ಕೂತ್ಕೊಂಡು ನಾವು ಸಾಕಷ್ಟು ಮಾತಾಡೋದು ಇದೆ, ಯಾಕಂದರೆ ಪರ್ಫಾರ್ಮೆನ್ಸ್ ನೋಡಿ ಆದಮೇಲೆ ಖಂಡಿತವಾಗ್ಲೂ ಕೂಡ ನಾವು ಮಾತಾಡ್ತೇವೆ. ಸೊ ನಿಮ್ಮ ಹಾಟ್ ಆಗಿರುವಂತಹ ಹಾಟ್ ಸೀಟಿಗೆ ನಮ್ಮ 3 ಜನ ಹಾಟ್ ಆಗಿರುವಂತಹ ಜಡ್ಜಸ್ ಹೋಗ್ಬೇಕಂತ ವಿನಂತಿ ಮಾಡ್ತಾ ಇದ್ದಾವೆ. ಅಂಡ್ ಆಲ್ ದ ಬೆಸ್ಟ್. ಪಧಾರಿ ಚಲೋ ಹಾಟ್ ಸೀಟ್ ಮೇಲೆ. ಬಾಯ್ ಬಾಯ್. ಇವತ್ತಿನ ಹಾಟ್ ಡಿಸಿಷನ್ಸ್ ನೀವು ತಗೋಬೇಕಾಗುತ್ತೆ ಅಂಡರ್ ಪ್ರೆಷರ್ ಅಲ್ಲಿ. ನೋಡೋಣ, ಯಾಕೆಂದ್ರೆ ಅಷ್ಟು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ಗಳು, ಅಷ್ಟು ಅದ್ಭುತವಾದಂತಹ ತಂಡಗಳು ಈ ವೇದಿಕೆ ಮೇಲೆ ಇವತ್ತು ಅವರ ಡಾನ್ಸ್ ಆಗಲಿ ಅವರ ನೃತ್ಯವನ್ನಾಗಲಿ ಪ್ರದರ್ಶಿಸಲಿಕ್ಕಿದ್ದಾರೆ. ಸೊ ಇದನ್ನ ಡಿಸೈಡ್ ಮಾಡೋದಕ್ಕೆ ಅವ್ರಿಗೂ ತುಂಬಾ ಕಷ್ಟ ಆಗಬಹುದು ಅಂತ ನನ್ನ ಅನಿಸಿಕೆ. ಖಂಡಿತವಾಗ್ಲೂ ಕೂಡ ಕಷ್ಟದ ಕೆಲಸ, ಯಾಕಂದರೆ ಅದು ಸೀಟೆ ಆ ಥರ ಇದೆ. ಯಾಕಂದರೆ ಬಿಸಿಯಲ್ಲಿರುವಂತಹ ಸೀಟ್, ಹೇಳ್ತಾರಲ್ವಾ, ಎಲ್ಲ ಅವರ ಮೇಲೆ ಭಾರ ಹಾಕ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಹೊತ್ತು. ಈಗ ಮೊದಲೇನ ಈ ಒಂದು ಎಪಿಸೋಡ್ನ ಮೊದಲನೇ ತಂಡವನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ಈ ಒಂದು ತಂಡದ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದನ್ನು ನೋಡ್ಲಿಕ್ಕೆ ಜಡ್ಜಸ್ ರೆಡಿ, ನಾವು ರೆಡಿ, ನೀವು ರೆಡಿ. ಸಖತ್ ಎಕ್ಸೈಟೆಡ್ ಆಗಿದ್ದೇವೆ. ಯಾವ ತಂಡ ಬರ್ತಾ ಇದೆ ಮೊದಲನೇದಾಗಿ? ನಮ್ಮ ಡಾನ್ಸ್ ಡಿವೋಟರ್ಸ್ ಅನ್ನುವಂತಹ ತಂಡ ಈಗ ವಿಭಿನ್ನವಾದಂತಹ ಪ್ರದರ್ಶನವನ್ನು ವೇದಿಕೆ ಮೇಲೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಡಾನ್ಸ್ ಡಿವೋಟರ್ಸ್. ನಮ್ಮಪ್ಪ ಹೇಳ್ಕೊಟ್ಟಿದ್ದ ಶ್ಲೋಕ, ಒಂದು ರಾತ್ರಿ ಗುಡುಗು ಮಿಂಚನ್ನು ಅತಿಕ್ರಮಿಸುವ ಒಂದು ತತ್ವನ ಅವರಿಂದ ಕಲಿತೆ. ರಣರಂಗದಲ್ಲಿ ಧೈರ್ಯ ಇದ್ದವನ್ಗೆ ಒಂದು ಸಾಣೆಕಲ್ಲು ಬೇಕಾಗಲ್ಲ. ಈ ಘರ್ಷಣೆಯ ಘೋರ ಶಬ್ದದಲ್ಲಿ ಯಾಕೆ ಹುಟ್ಟಿದೀನಿ ಅಂತ ಯೋಚನೆ ಮಾಡಬೇಡ. ಈ ನೆಲದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಕೈಯಲ್ಲಿರೋ ಆಯುಧ ಜಾರಿ ಬೀಳಬಾರದು. ಅದೇ ಕೊನೆ ಸಾರಿ ನಾನು ಅವ್ರನ್ನ ನೋಡಿದ್ದು. ನಿಮ್ಮಪ್ಪನ ಸಂಸ್ಕಾರ ಬಿಡಲ್ಲ. ನನ್ನ ಮಗ ಕೇಳಿದ್ನ, ನಾನು ಇಲ್ಲಿವರೆಗೂ ಇಲ್ಲ ಅನ್ನಿಲ್ಲ. ಬಿಟ್ಬಿಡು ಮುತ್ಯ. ಒಂದು ಋಣ ಹೊರೆಯಾಗಿತ್ತು.
ಈ ಕಂಪನಿಯನ್ನು ವರ್ಷಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದ ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ನನಗೆ ಸಾಫ್ಟ್ ಆಗಿರೋನು ಬೇಡ, ಸಾಫ್ಟ್ವೇರ್ ಇಂಜಿನಿಯರು ಬೇಡ. ಪ್ರತಿ ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ಗೇನು ಆಗ್ಬಾರ್ದು ಅಂತ ಕಾಪಾಡೋನಾದ್ರೆ ಸಾಕು. ತೇಲೋದೆ ಹಾಗೆ ಬಾನಲ್ಲೇ, ಮರೆತೋದೆ ನನ್ನೆ ನಿಂತಲ್ಲೇ, ಮನಸಾರೆ ಕರಗೋದೆ ನಿನ್ನಲ್ಲೇ. ಒಂದೊಂದು ಹನಿ ಕಥೆನ ಕೇಳೋಣ ಬನ್ನಿತ್ತೇನೆ. ಬಣ್ಣ ನೀ ಹೇಳಿ ನಿನ್ನ ಗುಣಗಾನ. ಹಾಡುವುದ ಹೇಳಿಕೊಡೆ, ಗಾಳಿ ನಿನ್ನ ರೆಕ್ಕೆ ಕೊಡೆ, ಬಾನ ಹಕ್ಕಿಯಂತೆ ನಾನು ಹಾರುವ ಆಸೆಯು. ಕಿರಿಸಿರಿ ಪದವ ಕೊಡೆ, ನಮನು ನದಿಯ ಕೊಡೆ, ಎದೆ ತುಂಬಿ ನಾನೀಗ ಹಾಡುವ ಆಸೆಯು. ಹತ್ತಲ್ಲಿ ಹತ್ತಿ ಕಮ್ಮತ್ತಲ್ಲಿ ಏನಾಸೆ, ಮುಂಜಾನೆ ಹೊತ್ತಲ್ಲಿ ಮುಸ್ಸಂಜೆ ಮತ್ತಲ್ಲಿ ನನ್ನ ಆಸೆ. ಈ ಹೃದಯ ತಂತಾನೆ ತಂತಾನೆ ಕೇಳಿದೆಯ ನಿಂದೇನೆ, ಈ ಸಮಯ ನಂದೇನೆ ನಂದೇನೆ, ನೀ ಖುಷಿಯ ತಂತಾನೆ. ಬಗ್ಗೆ ನಿಮಗ್ ಗೊತ್ತಿಲ್ಲ, ಅವನೊಬ್ಬ ರಾಕ್ಷಸ. ಅಗಸ್ತ್ಯನ್ ಕತೆ ಕೇಳ್ತೀಯ? ಇಲ್ಲಿಂದ 500 ಮೈಲಿ ದೂರ ಮುಘೋರ್ ಅಂತ ಒಂದು ಊರಿದೆ. ಆ ರಾಕ್ಷಸರ ರಾಜ್ಯದಲ್ಲಿ ನೆತ್ತರನಿಂದ ಬರೆದ ಆ ಇತಿಹಾಸದ ಪುಟಗಳಲ್ಲಿ ಸಹನೆಯ ಸೀಳಿ ಸಿಡಿದೆದ್ದ ಅಗಸ್ತ್ಯನದೇ ಒಂದು ದೊಡ್ಡ ಅಧ್ಯಾಯ. ಬಾಲ ಒಂದು ಚಿಕ್ಕ ಗ್ಯಾಂಗ್ ನಡೆಸ್ತಿದ್ದ. ನಾವು ತಲೆ ಬಗ್ಗಿಸ್ಲಿಲ್ಲ ಅಂದ್ರೆ ನಮ್ಮ ತಲೆ ಉಳುತ್ತೆ. ಕೈ ಕಟ್ಕೊಂಡು ಪಕ್ಕ ನಿಕ್ಕೋ. ನನ್ನ ಆಸೆ ಏನು ಗೊತ್ತಾ? ಇಂಥವ್ರು ಒಂದಿನ ನನಗೆ ಸಾಲ ಮಾಡಿದ್ರು. ನಂದು ನಿಂದು ಅವಂದು ಅಂತ ತೀರ್ಮಾನ ಮಾಡೋ ಅಷ್ಟ್ರಲ್ಲಿ ಟೈಮ್ ಆಗುತ್ತೆ. ನೀನ್ ಬರ್ಲಿಟ್ಟಿದ್ದೆಲ್ಲ ನಿಂದೆ. ತಮ್ಮ ತಮ್ಮಲ್ಲೇ ಗ್ಯಾಂಗ್ ರೈವಲ್ರಿಗಳಿಂದ ಕತ್ತಿ ಮಸೆಯುತ್ತಿದ್ದಂಥ ರೌಡಿಗಳ ಸುಪಾರಿ ತಗೊಂಡು ಆ ಏರಿಯಾಗಳನ್ನ ಅಗಸ್ತ್ಯ ಕಂಟ್ರೋಲ್ ತಗೊಳಕ್ ಶುರು ಮಾಡ್ದ. ಬಾಲನ್ ವಿರುದ್ಧ ಉಸಿರೆದ್ದೋರು ಊರನ್ ಸುಡೋಕ್ಕೂ ಹಿಂಜರಿತಿರ್ಲಿಲ್ಲ. ಅವ್ರು ಹುಟ್ಟಿಸಿದ ಭಯನ ವೃದ್ಧಿ ಮಾಡೋದಕ್ಕೆ ಅಂತ ಅಗಸ್ತ್ಯ ಒಂದು ಹಿಟ್ ಸ್ಕ್ವಾಡ್ನ ಬಳಸಿ ತತ್ತರಿಸಿ ಹೋದ ಮುಗ್ಗೋರ್ನ ಕಬ್ಜಾ ಮಾಡೋಕ್ ಶುರು ಮಾಡ್ದ. ಜೀವನ ಪೂರ್ತಿ ಹೊಡೆದಾಡ್ದೆ. ತತ್ವಗಳಿಗೆ, ಪ್ರೀತಿಗೆ, ಒಂದು ಮಾತಿಗೆ. ಕೋಪದ ವಿರುದ್ಧ ಹೊಡೆದಾಡ್ದೆ, ಕೋಪದಿಂದ ಹೊಡೆದಾಡ್ದೆ.
ಇನ್ಮೇಲೆ ತಲೆ ಬಗ್ಸಿ ಕೈ ಕಟ್ ಜೀವನ ಮಾಡ್ತೀನಿ. ಆದರೆ ಕೆಣಕಿದ್ರೆ ಡ್ಯಾನ್ಸ್ ಡಿವೋಟರ್ಸ್ ನಮ್ಮ ಉಗ್ರಂ ಚಲನಚಿತ್ರದ ಒಂದು ವಿಭಿನ್ನವಾದಂತಹ ಪ್ರದರ್ಶನವನ್ನು ವೇದಿಕೆ ಮೇಲೆ ನೀವು ಕೊಟ್ರಿ. ನಮ್ಮ ಮುರಳಿಯವರ ಒಂದು ಕಂಬ್ಯಾಕ್ ಮೂವಿ ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕದಾದ್ಯಂತ ಒಂದು ಹೆಸರು ಮಾಡಿದಂತಹ ಮೂವಿ, ನಮ್ಗೆ ತುಂಬ ಇಷ್ಟವಾದಂತಹ ಮೂವಿ. ಆದರೆ ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅನ್ನೋದನ್ನು ಕೇಳುವಂಥ ಹೊತ್ತು, ಮೊದಲನೇದಾಗಿ ಎಲ್ಟನ್ ಅವರೇ, ನಿಮಗೆ ಹೇಗಾಯಿತು? ಡ್ಯಾನ್ಸ್ ಡಿವೋಟರ್ಸ್ ಕರೆಕ್ಟ್? ಎಸ್ ಸರ್. ಎಲ್ಲಿಂದಮ್ಮ? ಕುಮಟಾ. ಓಕೆ, ಸೂಪರ್. ಓಕೆ, ಡ್ಯಾನ್ಸ್ ಡಿವೋಟರ್ಸ್ ಕುಮಟಾ ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀವಿ ಸರ್. ಕುಮಟದಿಂದ ಬಂದಿರಿ, ಸ್ವಲ್ಪ ಎನರ್ಜೆಟಿಕ್ ಆಗಿ ಮಾತಾಡಬೇಕು. ಸರಿ, ಓಕೆ. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾದ್ರೆ, ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಪವರ್ ಪ್ಯಾಕ್ಟ್ ಇತ್ತು. ಥ್ಯಾಂಕ್ ಯು ಸರ್. ಸೂಪರ್ ಎನರ್ಜಿ, ಪವರ್ ಪ್ಯಾಕ್ಟ್ ಇತ್ತು. ಫಾರ್ಮೇಷನ್ಸ್ ನನಗೆ ಎಸ್ಪೆಷಲಿ ನಿಮ್ಮ ಫಾರ್ಮೇಷನ್ಸ್ ಆಗಲಿ, ಮೂವ್ಸ್ ಆಗಲಿ, ಅದು ಚೆನ್ನಾಗಿತ್ತು. ಓಕೆ, ಬಟ್ ಅದರಲ್ಲಿ ಕ್ಲಾರಿಟಿ ಅಂತ ಇರುತ್ತೆ, ಅದಿರಲಿಲ್ಲ. ಓಕೆ, ಡ್ಯಾನ್ಸಿಂಗಲ್ಲಿ ಕ್ಲಾರಿಟಿ ಅಂತ ಇರುತ್ತೆ, ಅದಿರಲಿಲ್ಲ ನನಗೆ. ಅದು ಬಂದುಬಿಟ್ಟು ಸೆಕೆಂಡ್, ಈ ಥೀಮ್ ಏನಿದೆ ಅಲ್ವಾ, ಅದರದ್ದು ಆ ಕಾನ್ಸೆಪ್ಟಿಗೆ 100% ಜಸ್ಟಿಸ್ ಮಾಡಿದ್ದೀರಾ ಅಂತ ನನಗೆ ಹೇಳೋಕ್ಕಾಗಲ್ಲ. ಓಕೆ, ಬಿಕಾಸ್ ಆಬ್ವಿಯಸ್ಲಿ ಕರೆಕ್ಟ್, ಮ್ಯೂಸಿಕ್ ಇದೆ, ಡೈಲಾಗ್ಸ್ ಇದೆ, ಆ ಡೈಲಾಗ್ ತಕ್ಕ ನೀವು ಲಿಪ್ಸಿಂಗ್ ಮಾಡಿದ್ದೀರಾ. ಬಟ್ ಅದು ಸ್ವಲ್ಪ ಡ್ರಾಮಾ ಬೇಕಿತ್ತು ಅಂತ ನನಗೆ ಅನಿಸ್ತು, ಅದು ಮಿಸ್ಸಿಂಗ್ ಇತ್ತು. ಓಕೆ, ಸೊ ಆ್ಯಸ್ ವಾಟ್ ಐ ವಾಂಟ್ ಟು ಸೇ, ಸಪ್ರೇಷನ್ ಇರಲಿಲ್ಲ, ಅದು ಬೇಕಂತ ಅನಿಸ್ತು ನನಗೆ. ಆ್ಯಂಡ್ ಅದರ್ವೈಸ್ ಇಟ್ಸ್ ಗುಡ್, ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್, ಕುಡ್ ಹ್ಯಾವ್ ಬೀನ್ ಅಪ್ ಟು ದ ಮಾರ್ಕ್. ಚೆನ್ನಾಗಿ ಆಗ್ಬೋದಿತ್ತು, ಚೆನ್ನಾಗಿ ಮಾಡಿದ್ದೀರಾ. ಬಟ್ ಮೈ ಓನ್ಲಿ ಕನ್ಸರ್ನ್ ಇಸ್, ಏನು ರೌಂಡ್ ಇದೆ, ಆ ರೌಂಡು ಏನು ಕೇಳುತ್ತೆ ಅದಕ್ಕೆ ಜಸ್ಟಿಫೈ ಮಾಡಿ ನೀವು. ಈಗ ಹೆಂಗಾದ್ರಂದರೆ ಡಾನ್ಸ್ ಹೆಂಗಾಯ್ತಂದರೆ, ಡಾನ್ಸ್ ಮಾಡಬೇಕಪ್ಪ, ಶೋ ಡ್ಯಾನ್ಸ್ ವಾರಿಯರ್ಸ್ ಥೀಮ್ ಕೊಟ್ಟಿದ್ದಾರೆ, ಡ್ಯಾನ್ಸ್ ಮಾಡ್ಬೇಕು ನಾವು ಅಷ್ಟೇ, ಟಕ್ ಅಂತ ಡ್ಯಾನ್ಸ್ ಮಾಡಿ ಅಷ್ಟೇ ಕ್ಲೋಸ್ ಮಾಡಿದ್ದೀರ. ಸೊ ದ್ಯಾಟ್ ಡಸಂಟ್ ವರ್ಕ್. ಓಕೆ, ಸೊ ಥೀಮ್ ತಕ್ಕ ನೀವು ಹೆಂಗೆ ಯೂಟಿಲೈಸ್ ಮಾಡ್ತೀರಾ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಬಟ್ ಅದರ್ವೈಸ್ ಆನ್ ಹೋಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲರೂ ಎಫರ್ಟ್ ಆಗಿದ್ದೀರಾ. ಬಟ್ ಅಗೇನ್ ಕ್ಲಾರಿಟಿ, ಶಾರ್ಪ್ನೆಸ್. ಓಕೆ, ಸೊ ಐ ವಿಶ್ ಯು ಆಲ್ ದ ಲಕ್. And I hope you guys come back with the bang on performance. God bless you all and all the best. ಧನ್ಯವಾದಗಳು ಎಲ್ಟನ್ ಅವರೇ. ರಶ್ಮಿತಾ ಅವರೇ, ನಿಮ್ಗೆ ಹೇಗನ್ನಿಸ್ತು? ಹಾಯ್ ಗಾಯ್ಸ್. ಹಾಯ್ ಮ್ಯಾಮ್. ನಿಮ್ಮ ಎನರ್ಜಿ ಮಾತ್ರ ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಎಲ್ಟನ್ ಸರ್ ಹೇಳ್ದ ಹಾಗೇ ಕ್ಲಾರಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಒಂದು ಸ್ಟೆಪ್ ಫಿನಿಷ್ ಮಾಡಿ ಇನ್ನೊಂದು ಸ್ಟೆಪ್ ಏನು ಮಾಡಲಿ ಅನ್ನೋ ಹರಿ ಇರಬಾರ್ದು. ಸೊ ಅದೊಂದು ಕ್ಲಾರಿಟಿ ಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಥೀಮ್ ಏನಿದೆಯಲ್ಲ, ಬೇಸಿಕ್ಲಿ 4 minutes ಗ್ರೂಪ್ ಡ್ಯಾನ್ಸ್ ಆದರೆ ಇನ್ನೂ 2 minutes ನಿಮಗೆ ಕಪಲ್ಸ್ ಆಗಿ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಸೊ ಇಲ್ಲಿ ನನಗೆ ಸಪ್ರೇಷನ್ ತೋರಿಸ್ಬೇಕು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇತ್ತು. ಯಾಕಂದರೆ ಒಂದು ಹೀರೋಯಿನ್ ಅಂದಮೇಲೆ ಕಾಸ್ಟ್ಯೂಮ್ ವೈಸ್ ಸಪ್ರೇಷನ್ ತೋರಿಸ್ಬೋದಾಗಿತ್ತು. ಒಂದು ಕಲರ್ ಕಾಂಬಿನೇಷನ್ ಚೇಂಜ್ ಮಾಡೋದು, ಆ ಥರ ಏನಾದರೂ ಮಾಡಿ ಹೀರೋಯಿನ್ ಕಪಲ್ ಡ್ಯಾನ್ಸ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎನ್ಹಾನ್ಸ್ ಮಾಡ್ಬೋದಿತ್ತು ಅಂತ ಒಂದು. ಆ್ಯಂಡ್ ಅದೇ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಯು. ಯಾಕಂದರೆ ನೀವು ಎನರ್ಜಿ ಅಷ್ಟಿದೆ, ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಶ್ಮಿತಾ ಅವರೇ. ಓವರ್ ಟು ಕಿಶೋರ್, ನಿಮ್ಗೆ ಹೇಗನ್ನಿಸ್ತು? ಹಾಯ್ ಗೈಸ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೋಡಿದರೆ ನೀವೊಂದು ಈ ಡಾನ್ಸ್ ವಾರಿಯರ್ಸಲ್ಲಿ ಆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಓಕೆ. ಬಟ್ ನೀವು ಇಲ್ಲಿ ಸ್ಟೇಜಲ್ಲಿ ಬಂದು ಡಾನ್ಸ್ ಮಾಡಬೇಕು, ನನಗೆ ತೋರಿಸಬೇಕು ಅಂತ ಒಂದು ಫೀಲಲ್ಲಿ ಬಂದಿದ್ದೀರಾ ನೀವು. ಫಸ್ಟ್ ಆಫ್ ಆಲ್ ನೀವೊಂದು ಕಾನ್ಸೆಪ್ಟ್ ತಗೊಂಡಿರೋ ಒಂದು ಮೂವಿ ಫುಲ್ಲು ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಹಿಟ್ಟಾಗಿದೆ ಆ ಮೂವಿ. ಅದರಿಂದ ಈಗ ಇಬ್ಬರು ಜಡ್ಜಸ್ನವ್ರು ಹೇಳಿದ್ದಾರೆ ಆಲ್ರೆಡಿ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಕಪಲ್ ಪಾರ್ಟಲ್ಲಿ ನಾನೊಂದು ಹೇಳಬೇಕು, ಆ ಕಪಲ್ ಪಾರ್ಟ್ ನೀವೇನು ಮಾಡಿದ್ದೀರಲ್ಲ ಅದನ್ನೇ ಪರ್ಫೆಕ್ಷನ್ ಆಗಿ ಮಾಡ್ತಿದ್ರೆ
ಇಟ್ ವಾಸ್ ಅ ಬೆಸ್ಟ್ ಆ್ಯಕ್ಟ್. ಇಷ್ಟು ಇದರಲ್ಲಿ ಬೆಸ್ಟ್ ಆ್ಯಕ್ಟ್ ಆಗ್ತೇ ಇತ್ತು. ಯಾಕೆಂದರೆ ನೀವು ಸ್ವಲ್ಪ ಓವರ್ ಮಾಡಿದ್ರಿ ಅದನ್ನು. ಐ ಮೀನ್ ಏನೋ ಮಾಡಬೇಕು, ಸ್ಪೆಷಲಾಗಿ ಮಾಡಬೇಕು ಅಂತೇಳಿ ಅದು ಅಲ್ಲಿ ಸ್ವಲ್ಪ ಕ್ಲಮ್ಸಿ ಆಯಿತು, ಸ್ವಲ್ಪ ಕ್ಲ್ಯಾಶ್ ಆಗ್ತಾ ಬಂತು. ಈವನ್ ನಿಮ್ಮದು ಫಾರ್ಮೇಷನ್ಸ್ ವೈಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಯಾವಾಗ ನೀವು ಟ್ರಾನ್ಸಾಕ್ಷನ್ಗೆ ಹೋಗ್ತೀರಲ್ಲ, ಒನ್ ಫಾರ್ಮೇಷನಿಂದ ಇನ್ನೊಂದು ಫಾರ್ಮೇಷನ್ಗೆ ಹೋಗುವಾಗ ಆ ಫಾರ್ಮೇಷನಿಂದ ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಬೋರ್ ಕಾಣಿಸ್ತಾ ಇತ್ತು. ಯು ಗಾಟ್ ಮೈ ಪಾಯಿಂಟ್ ರೈಟ್? ಹಾಂ. ಸೊ ಅದಕ್ಕೆ ಅದನ್ನು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿಬಿಟ್ಟು, ಆ್ಯಂಡ್ ಯು ಗೈಸ್ ಆರ್ ಅಮೇಝಿಂಗ್ ಮ್ಯಾನ್, ಸೀರಿಯಸ್ಲಿ. ಯು ಹ್ಯಾವ್ ದ್ಯಾಟ್ ಕೆಪಾಸಿಟಿ ಆ್ಯಂಡ್ ಕೆಪಬಿಲಿಟಿ, ಆ್ಯಂಡ್ ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ಒಳ್ಳೆ ಒಂದು ಕಾನ್ಸೆಪ್ಟ್, ಒಳ್ಳೆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್, ಒಳ್ಳೆ ಬಾಯ್ಸ್ ಇದ್ದಾರೆ, ಒಳ್ಳೆ ಗರ್ಲ್ಸ್ ಇದ್ದಾರೆ, ಯೂಸ್ ಮಾಡಿ, ಯುಟಿಲೈಸ್ ಮಾಡಿಬಿಟ್ಟು ಒಳ್ಳೇದಾಗಲಿ. ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಕಿಶೋರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್. ಒಳ್ಳೇದಾಗಲಿ. ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಹಾಗೆಯೇ VK ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರಬತ್ತಿ. ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂತಹ ಸ್ಪಾನ್ಸರ್ಸ್ಗೆ ಧನ್ಯವಾದ ಅಂತ ಹೇಳ್ತಾ, ನಮ್ಮ ಸ್ಪಾನ್ಸರ್ಸ್ ಆಗಿರುವಂತಹ KC ಆಗಿರ್ಬೋದು, ರೋಹನ್ ಕಾರ್ಪೊರೇಷನ್ ಆಗಿರ್ಬೋದು, ಅಸ್ತ್ರ ಪ್ರೊಡಕ್ಷನ್ ಆಗಿರ್ಬೋದು, ಕಾಸ್ಟ್ಯೂಮ್ ಕಾಟೇಜ್ ಆಗಿರ್ಬೋದು, ವಿಸ್ತಾರ ಲರ್ನಿಂಗ್ ಆ್ಯಪ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ, ಹಾಗೆ ಯೂನಿಟಿ ಹಾಸ್ಪಿಟಲ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಇದೀಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುವಂತಹ ಹೊತ್ತು. ಸೊ ವಿ ಹ್ಯಾವ್ ಸ್ಮಾಲ್ ಬ್ರೇಕ್. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. Ladies and gentlemen, we have Mr. Dhanashil sir all the way from Coimbatore with us. He is the director of KC Ghee, which is since 1965. Even in our houses and everybody's house, and most of the houses in Mangalore, we use KC Desi Ghee. And we have the director, Mr. Dhanashil sir, with us. So I would like to call you upon on the stage, sir. Give me a big round of applause. We have the director of KC Ghee. Jorada Chappale Barli, we have Mr. Dhanashil sir all the way from Coimbatore, the director of KC Ghee. And we also have Riyaz sir from Namma TV, felicitating him. Your ghee has been, it's the hot cake of Mangalore, because even we use KC Ghee at our place. So a few words from you, sir. KC Ghee has been since 1965, and I'm the 5th generation now, taking care of my parents' business. And we are into our quality products only. And as you said, thanks for all your support. Because of you, I'm here in the stage, and my parents. Thank you. And now with Namma TV, I think 20 years we have been associated with Namma TV also. Thanks for their support and everybody. Thank you. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಹಾಗೆಯೇ VK ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರಬತ್ತಿ. ಸೊ ನಮ್ಮ ಇವತ್ತಿನ ಫಿಲ್ಮಿ ರೌಂಡ್ ಅದ್ಭುತವಾಗಿ ನಡೀತಾ ಇದೆ. ಒಂದಕ್ಕಿಂತ ಒಂದು ಮಿಗಿಲಾಗಿರುವಂತಹ ಸ್ಟೋರೀಸ್, ಒಂದು ಮೂವಿಯನ್ನು ನೋಡಿದಂತಹ ಫೀಲ್ ಕೂಡ ನಮಗೆ ವೇದಿಕೆ ಮೇಲೆ ಸಿಗ್ತಾ ಇದೆ. ಈಗ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂಥ ಹೊತ್ತು. ನಮ್ಮ ಬೆಳ್ತಂಗಡಿಯ ಡ್ರೀಮ್ ಝೋನ್ ಡ್ಯಾನ್ಸ್ ಅಕಾಡೆಮಿ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ಡ್ರೀಮ್ ಝೋನ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. ಓ ಈಗ ಬತ್ತಾಳೆ ಮಾಡ್ತೀನಿ ತಡಿ. ನಿಂತ್ಕೊಡ ಅಲ್ಲಿ, ನಿಂತ್ಕ. ಎಲ್ಲ ಇವನ ಕೂತ್ಕೊಂತಿದ್ರು ಹತ್ ಕೂತ್ಕೊಂಡಿರೋದ. ಏಯ್ ಮಾದೇಶ, ಏಯ್ ಮಾದೇಶ, ಏನು ಹೋಗ್ಲೇ, ನಾ ಕೆಳಗೆ ಇಳಿಬೇಕು ಅಂದ್ರೆ ಒಂದೆರಡು ಕುಂಟ ಹಾಕು. ನಿಂಗ್ ಗೊತ್ತು ಇಲ್ದೆ ಕುಣಿ ಅಂದ್ರೆ ಹೆಂಗ್ ಕೂಸೆ, ಬೆನ್ನೋಯ್ತದೋ. ಬಾಟಿಗೆ ಹೋಗುಮ, ನಂಗದೆಲ್ಲ ಗೊತ್ತಾಗಿಲ್ಲ. ಏಯ್ ನನ್ ಕೈಯಾಗ ಕುಣಿಯಕ ಆಗಕ್ಕಿಲ್ಲ ಕೂಸೆ, ನನ್ ಕೈಯಾಗ ಇಳಿಯಕ ಆಗಿಲ್ಲ ಕಣವ. ಅಯ್ಯೋ ಮಾದೇಶ್ವರ, ಅವನ ಹೆಸರು ಹೇಳ್ಕೊಂಡು ಒಂದೆರಡು ಕುಂಟ ಹಾಕ್ಬಿಡು. ಹಂಗ ಆ
ಹೋಗು. ಏ ಮಾದೇಶ ಬಾಪ. ನೀ ಕುಡಿಯಾಕಿಲ್ಲ ಅಂತೀಯ? ಬಾರೋ ಕುಡಿತೀನಿ ಬಾ. ಅಕ್ಕಯ್ಯ ನೋಡು ಬಾರೆ ಈ ಚೆಲ್ವನ, ಚಿಕ್ಕವಳೆ ನೋಡು ಬಾರೆ. ಏಳು ಮನೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ಮಗು ಮನೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ನೀ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ಮುದ್ದು ಮಾದಯ್ಯನಿಗೆ ಪತ್ತಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ಮುದ್ದು ಮಾದಯ್ಯನಿಗೆ ಪತ್ತಿ ಕುಣೀರು. ಮದೇಶ ಇರೋ 3 ಕಾಸು ಕೊನೆ ತುಂಬಾ ಆಸು ಅಂದಂಗೆ ಆ ಯೋಗೇಶನ್ ನೋಡ ಬೆಂಗಳೂರಿಗೆ ಹೋಗಿ ದುಡ್ಕೊಂಬಂದು ತನ್ನ 3 ಜನ ತಂಗಿಯರಿಗೂ ಮದುವೆ ಮಾಡ್ದ. ಕೊಂಟ್ನಾಗಿದ್ದ ಅವ್ರ ಅಣ್ಣನಿಗೆ ಮರ್ತ್ಕಾಲ್ ಹಾಕಿಸ್ಕೊಟ್ಟು ದುಡಿಯೋ ವ್ಯವಸ್ಥೆ ಮಾಡ್ದ. ನೀನ್ ಬೆಂಗಳೂರಿಗೆ ಹೋಗಿ ದುಡ್ಕೊಂಬ ಅಂತ ಹೇಳ್ತಿಲ್ಲ ಕಣ. ನೀನ್ ಮಾಡ್ತಿರೋ ಕಾಯ್ಕದ ಜೊತೆ ಬೇರೆ ಕಾಯ್ಕನು ಮಾಡಿ 4 ಕಾಸು ದುಡಿ ಅಂತ ಹೇಳ್ದೆ. ಈಗ ಏನ್ ಮಾಡೋದು? ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಂದು ಅಣ್ಣಮ್ಮನ ದೇವಸ್ಥಾನದ ಯೋಗಿ ಸಾ ಅಂತ ಯಾರನ್ನ ಕೇಳಿದ್ರು ನಾನು ತೋರಿಸ್ತಾರೆ, ಇಲ್ಲ ನಾನು ತಾವನೇ ಕರ್ಕೊಂಬಂದು ಬಿಟ್ಬಿಡ್ತಾರೆ. ಹುಟ್ಟಿದ ಮ್ಯಾಗೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಬದುಕು ಕಣೋ. ನೀ ಗರ್ದಿ ಹೆಂಗೆ ಸೆರಗಾಕೊಂಡು ಲಾರಿಯೊಳಗೆ ಕುಂತ್ಕೊಂಡಿದ್ರೆ, ನೀ ಗರ್ದಿ ಹೆಂಗೆ ಸೆರಗಾಕೊಂಡು ಲಾರಿಯೊಳಗೆ ಕುಂತ್ಕೊಂಡಿದ್ರೆ ಯಾರು ನಿನ್ನ ಮೂಸ್ತಾರೆ ನಿಂಗು. ಜೋಗಿ ಮಚ್ಚ ಹಿಡಿದ್ಬಿಟ್ಟೆಲ್ಲ, ಇನ್ ನಿಮ್ಮ ಅವ್ವ ಸಿಗ್ತಾಳ್ ಬಿಡು. ಅವ್ವ ಸಿಗ್ತಾಳೆ ಅಂತೀಯ? ಏನ್ ಭಾಗ್ಯಕ್ಕ ಮಾದೇಶ ಬಂದೇಟ್ಗೆ ಹಳ್ಳಿಗೆ ವಾಪಸ್ ಹೋಯ್ತೀಯೋ, ಸಿಟಿ ಸಂದಾಗಿ ಇಲ್ಲೇ ಸೆಟ್ಲ್ ಆಗ್ಬಿಡ್ತೀಯೋ? ಎಷ್ಟು ಸುತ್ತಿದ್ರು ಏನಪ್ಪೋ, ನಮ್ಮೂರ್ ನಮ್ ಸಂದ. ಊರ್ಗ್ ಹೋಗಿ ಒಂದ್ ಹೆಣ್ಣು ನೋಡಿ ಲಗ್ನ ಮಾಡಿಸಿ ಇಬ್ರು ಕಣ್ ತುಂಬಾ ನೋಡಿ ಹೊಂಟೋಯ್ತೀನಿ. ಅಬ್ಬಾ ಎಷ್ಟೊಂದು ಕನಸು ಕಟ್ಕೊಂಡಿದ್ಯಾ ಭಾಗ್ಯಕ್ಕ. ನಾನ್ ಕೆಲಸ ಮಾಡೋ ಬಾಸು ಒಂದೇ ಸಮಾನ ನೋಡ್ಬೇಕು ಅಂತ ಬಿಂಬಿಸ್ಕೊಂಡ್ಬಿಟ್ಟವ್ರೆ. ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಬಲ್ಲ ಭಾಗ್ಯಕ್ಕ ಬರ್ತಾನಲ್ಲ ಕೂಸೆ. ಭಾಗ್ಯಕ್ಕ ಬಂದೇ ಬರ್ತಾನೆ. ನೀ ಕೂತ್ಕೊಳ್ತೀನಿ, ನೀನ್ ಕೂತ್ಕೋ. ನಾನು ಜಲ್ದಿ ಬರ್ತೀನಿ, ಕೂತ್ಕೊಳ್ತೀನಿ, ನೀ ಕೂತ್ಕೋ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ. ಕನಿ ಕೇಳದೇನು ಕೇಳಯ್ಯ ನೀನು, ಈ ತಾಯಿ ಎದೆ ಕೂಗನು, ಈ
ತಾಯಿ ಎದೆ ಕೂಗನು. ಭಾಗ್ಯಕ್ಕ ರಾತ್ರಿ ಊಟ ಮಾಡ್ದ ಹೆಂಗ್ ಮಾಡಿರ್ತೀಯ? ಮಾದೇಶ ಬಂದಿಲ್ಲ, ನಾನು ಬಂದಿರ್ಲಿಲ್ಲ, ಊಟ ಹೆಂಗ್ ಮಾಡಿರ್ತೀಯ? ಸರಿ ನಡಿ, ಮನೆಗೆ ಹೋಗಿ ಊಟ ಮಾಡುವ. ಭಾಗ್ಯಕ್ಕ ನಡಿಯವ, ಮನೆಗೆ ಹೋಗಿ ಊಟ ಮಾಡುವ. ಭಾಗ್ಯಕ್ಕ ನಿಂತ್ಕೊಳ್ಳೆ. ಏನು ಸದ್ದಿಂದ ಓದ್ಕೊಂಡಿದ್ದೀರಿ? ಇವ್ರಿಗೆ ಯಾರು ಸಂಬಂಧಿಕರಿಲ್ವೇ? ಸ್ವಾಮಿ, ಈಗಿನ ಕಾಲನೇ ಹಂಗೈತೆ. ಸತ್ತೋರ್ ಮುಂದೆ ಅಳ್ಳಕ್ಕೂ ಟೈಮ್ ಇಲ್ಲ ಜನಗಳಿಗೆ. ಸ್ವಾಮಿ, ದಿಕ್ಕಿಲ್ ಜನ ಸ್ವಲ್ಪ ಮಸಾಣ ಗಂಡ ಬಾರ್ಸ್ಕೊಂಬನ್ರಯ್ಯ. ರೇ ಸ್ವಾಮಿ, ನಾ ಅಣ್ಣಮ್ ತಾಯಿ ಕರ್ಕೊಂಬರ್ಕ್ ಹೋಗ್ತಾ ಇದ್ದೀವಿ ಸ್ವಾಮಿ. ಏನೋ ದೇವ್ರಿದ್ದಂಗೆ ಅಲ್ವೇನ್ರಯ್ಯ? ಹಿಂಗ್ ಬಂದ್ ಹಂಗ ಹೋಗ್ಬಿಡ್ರಯ್ಯ. ಯೋ ಬಾ 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 ಬಾ, ಹೊಡರೆ ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ. ಹಣೆ ಬರಹ ನೋಡಯ್ಯ ಜೋಗಿ, ನಿನ್ನ ಆಡೆದವ್ವ ನಿನ್ನಿಂದೆ ಜೋಗಿ. ನಗ್ನಗ್ತಾ ಹೋಗ್ಬಾ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲೇ. ಮಾದೇಶ ನಿಮ್ಮ ಅವ್ವನ್ ಮುಖ ನೀ ನೋಡ್ಲೇ ಇಲ್ವಾ? ಈಗ ಅನಾಥ ಏನ ನಗ್ನಗ್ತಾ ಕಲ್ಸ್ಕೊಟ್ಟೆ ಅಂತಲ್ಲ, ಅದ್ ಬೇರೆ ಯಾರು ಅಲ್ಲ ಕಡ, ನಿಮ್ಮ ಅವ್ವ. ಮಾದೇಶ ನನ್ ಮಾತು ಕೇಳೋ. ನಾನೇ ಸ್ನೇಹಿತ ಕಣೋ, ಅವ್ವರ್ ವಿಷಯದಲ್ಲಿ ಸುಳ್ಳು ಹೇಳ್ತೀರಾ? ಸಮಾಧಾನ ಮಾಡ್ಕೊಳ್ಳೋ, ಅವ ಹೇಳು ಖರೇನು. ನಮ್ಮ ಅವನ ಮುಖ ನೋಡಿದ್ಯಾ ನೀನು? ಹೇಳು, ನಮ್ಮ ಅವನ ಮುಖ ನೋಡಿದ್ಯಾ? ಮಾದೇಶ, ಯಾಕಪ್ಪ ಅಳ್ತಿ? ಯಾಕ ಅಳ್ತಿ? ಅಳ್ಬಾರ್ದು ಕಣ. ನೋಡ, ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು, ಅಳ್ಬಾರ್ದು. ನೋಡ ನಾನು ಕುಣಿತೀನಿ. ಕುಣಿಲ, ನೀನು ಕುಣಿ. ಬಾ ಬಾ. ಮಾದೇಶ, ಮಲಗಿದ್ಯಾ ಕೂಸೆ? ಮಾಲಿಕೋ ಸಾವೇ ಬಂದರು ಮಣ್ಣೆ ಆದರು, ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ಒಂದೊಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಯಾಕಂದರೆ ಇಮೋಷ್ನಲಿ ಕನೆಕ್ಟ್ ಆಗುವಂತಹ ಮೂವಿ ಯಾವುದಂತ ಕೇಳಿದೆ ಕನ್ನಡದಲ್ಲಿ, ಅದು ನಮಗೆ ಮೊದಲನೇದಾಗಿ ಜೋಗಿ ಸಿನಿಮಾ ನೆನಪಿಗೆ ಬರುತ್ತೆ. ಯಾಕಂದರೆ ತಾಯಿಯ ಪ್ರೀತಿಯನ್ನು ಒಂದು ಅದ್ಭುತವಾಗಿ ನಮ್ಮ ಶಿವರಾಜ್ ಕುಮಾರ್ ಆಗಿರ್ಬೋದು, ಅದ್ಭುತವಾಗಿ ಆ ಒಂದು ಕಲಾವಿದರು ನಮ್ಮೆಲ್ಲರಿಗೂ ಕೂಡ ನೋಡಲುವಂತೆ ಮಾಡಿದ್ದಾರೆ. ಯಾಕಂದರೆ ಆ ಮೂವಿ ನೋಡುವಾಗ ಡೆಫಿನೆಟ್ಲಿ ನಮ್ಮ ಕಣ್ಣಲ್ಲೊಂದು ನೀರು ಬರೋದು ಖಂಡಿತವಾಗಿಯೂ ಕೂಡ ಹೌದು. ಹಾಗೆಯೇ ನೀವು ಯಾವ ರೀತಿಯಾಗಿ ಮಾಡಿದ್ರಿ, ನಿಮ್ಮ ಡ್ಯಾನ್ಸ್ ಹೇಗಿತ್ತು ಅನ್ನೋದನ್ನು ಜಡ್ಜಸ್ ಜೊತೆ ಕೇಳುವಂಥ ಹೊತ್ತು. ಸೊ ರಶ್ಮಿತಾ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು? ಒಂದು ಲೆಜೆಂಡ್ರಿ ಮೂವಿ ಇದು ಕೂಡ. ಟು ಬಿ ವೆರಿ ಹಾನೆಸ್ಟ್, ನೀವು ಇನ್ನೂ ಪ್ರಯತ್ನ ಪಟ್ಟಿದ್ರೆ ಇಲ್ಲಿ ಕೂತಿರೋರು ಅಷ್ಟು ಜನರ ಕಣ್ಣಲ್ಲಿ ನೀರು ತರಿಸ್ಬೋದಾಗಿತ್ತು. ಅಂಥ ಒಂದು ಎಮೋಷನ್ಸ್ ಇರುವಂಥ ಒಂದು ಸಾಂಗ್ ಮೂವಿ ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ದೇರ್ ವಾಸ್ ನೋ ಎನರ್ಜಿನೇ ಇರಲಿಲ್ಲ. ಕೊರಿಯೋಗ್ರಾಫರ್ ಯಾರು? ಓಕೆ, ನಿಮ್ಮ ಹೆಸರು? ಮೋಹಿತ್. ಎನರ್ಜಿನೇ ಇರಲಿಲ್ಲ, ನಿಮಗೆ ಎನರ್ಜಿ ಇರಲಿಲ್ಲ, ಟು ಬಿ ವೆರಿ ಹಾನೆಸ್ಟ್. ಸೊ ನೀವು ಲೀಡ್ ಮಾಡಬೇಕಾಗಿತ್ತು ಹೋಲ್ ಟೀಮ್ನ, ಬಟ್ ನಿಮಗೆ ಎನರ್ಜಿ ಇರಲಿಲ್ಲ. ಆಮೇಲೆ ಲಾಂಗ್ ಇಟ್ಕೊಂಡು ಬಂದ್ರಿ ಒಂದಷ್ಟು ಜನ ಗರ್ಲ್ಸ್. ಐ ಥಿಂಕ್ ಲಾಂಗ್ ಇಟ್ಕೊಂಡು ಬರಬೇಕಾದ್ರೆ ಆ ಎನರ್ಜಿ ಹೇಗಿರ್ಬೇಕು, ಗತ್ತು ಹೇಗಿರಬೇಕು, ನಿಮಗೆ ಎನರ್ಜಿ ಡ್ರಿಂಕ್ ಕೊಡಬೇಕಾಗಿತ್ತು, ಗ್ಲೂಕೋಸ್ ಹಾಕಬೇಕಾಗಿತ್ತು, ಹಾಗೆ ಹಿಡ್ಕೊಂಬಂದಿದ್ದೀರಾ. ದಿಸ್ ಇಸ್ ವೆರಿ ಸೀರಿಯಸ್ ಕಾಂಪಿಟೇಷನ್. ಅಷ್ಟು ಒಳ್ಳೆ ಥೀಮ್ ಕೊಟ್ಟಿದ್ದಾರೆ, ಬಟ್ ಔಟ್ಪುಟ್ ನಾಟ್ ಅಪ್ ಟು ದ ಮಾರ್ಕ್ ಎಟ್ ಆಲ್.
ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ವೆನ್ ನಾನು ಯಾವಾಗ ನೋಡಿದೆ ಸಾಂಗ್ ಇದು ಅಂತ ಮೂವಿ ಇದು ಅಂತ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಚಿಕ್ಕ ಹುಡುಗನ ಹೆಸರೇನು? ಸಚಿನ್. ಸಚಿನ್ಗೆ ಮೋಹಿತ್ ಅವರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ಬೋದಿತ್ತು. ಬಿಕಾಸ್ ಅವರಿಗೆ ಆದಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ. ಇನ್ನು ಟೀಮ್ ಎಫರ್ಟ್ ಬೇಕು. ಮೋಹಿತ್, ನೀವು ತುಂಬಾ ಎಫರ್ಟ್ ಹಾಕಬೇಕು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ. ಸೊ ಐ ವಿಶ್ ಯು ಗಾಯ್ಸ್ ಗುಡ್ ಲಕ್. ಬಾಕಿರೋರು ಇಬ್ಬರು ಜಡ್ಜಸ್ ಮಾತಾಡ್ತಾರೆ. ಥ್ಯಾಂಕ್ ಯು ರಶ್ಮಿತಾ ಅವರೇ. ಓವರ್ ಟು ಕಿಶೋರ್ ಅವರೇ, ಹೇಗನ್ನಿಸ್ತು? ಹಾಯ್ ಗೈಸ್, ನಮ್ಮ ಜಡ್ಜಸ್ ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ ಮೂವಿ, ಇಮೋಷ್ನಲ್ ಮೂವಿ. ಗೊತ್ತಿರಬೇಕು, ಎಲ್ಲರೂ ನೋಡಿದ್ದೀರಾ? ಎಲ್ಲರೂ ಮೂವಿ ಎಲ್ಲರೂ ನೋಡಿದ್ದೀರಾ? ಹಾಂ, ಓಕೆ. ಬಟ್ ಆ ಮೂವಿಯಲ್ಲಿರೋದು ಅಷ್ಟು ಪಾರ್ಟಲ್ಲಿ ಒಂದು 10% ಸಹ ನೀವು ಮಾಡಲಿಲ್ಲ. ಐ ಮೀನ್ ನನಗೆ ನಮ್ಮ ಮೂವರಿಗೆ ಕನ್ವೆ ಆಗಲಿಲ್ಲ ಅದು. ಯಾಕೆಂದರೆ ನಾನು ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು. ಮೋಹಿತ್, ನೀವು ಕೊರಿಯೋಗ್ರಾಫ್ ಮಾಡುವಾಗ ಈ ಥೀಮ್ ಯಾಕೆ ನೀವು ತಗೊಂಡ್ರಿ? ಐ ಮೀನ್ ವೈ? ಕ್ರಿಯೇಟಿವ್ ಆಗಿದೆ. ಹಾಗಾಗಿ ಯಾವ್ದು ಸಾಂಗಾ ಮೂವಿನಾ? ಸಾಂಗ್ಸ್ ಇದೆ, ಮೂವೀಸ್. ಓಕೆ ಓಕೆ, ನೀವು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಬಟ್ ನೀವು ಅದನ್ನು, ಆ ಮೂವಿ ಕ್ರಿಯೇಟಿವ್ ಆಗಿದೆ, ಸಾಂಗು ಕ್ರಿಯೇಟಿವ್ ಆಗಿದೆ. ಬಟ್ ಆ್ಯಸ್ ಅ ಕೊರಿಯೋಗ್ರಫಿ ಅಲ್ಲಿ ಏನೂ ಕಾಣಿಸ್ಲಿಲ್ಲ. ಜಸ್ಟ್ ಐ ಮೀನ್ ಇಷ್ಟು ಜನ ಹೋಗ್ತಾರೆ ಬರ್ತಾರೆ. ಐ ಮೀನ್ ನೀವೇನು ಹೇಳ್ಕೊಟ್ಟಿದ್ದೀರಲ್ಲ ಅವ್ರಿಗೆ, ಅದೇ ಮಾಡಿರೋದಲ್ಲದೆ ಅವ್ರದ್ದು ಎಕ್ಸ್ಟ್ರಾಡಿನರಿ ಇದರಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ. ಇದೇ ಪರ್ಫಾರ್ಮೆನ್ಸ್ ಒನ್ ಟೈಮ್ ಡಾನ್ಸ್ ವಾರಿಯರ್ಸಲ್ಲಿ ಯಾರೋ ಒಬ್ಬರು ಮಾಡಿದರು. ಇಡೀ ಆಡಿಯನ್ಸ್ ಇದ್ದಾರಲ್ಲ, ಫುಲ್ ಕಣ್ಣೀರು ಆಡಿಯನ್ಸ್ ಮೇಲೆ. ಅಂಥ ಒಂದು ಇಮೋಷ್ನಲ್ ಇರಲಿ ಇದರಲ್ಲಿ. ಆ ಒಂದು ಕ್ಯಾರೆಕ್ಟರ್ಸ್, ಅಷ್ಟು ಕ್ಯಾರೆಕ್ಟರ್ ಬಂದುಬಿಟ್ಟು ನಾನು ಎನಿಸಿದ್ದು ಒಂದು ಥಿಯೇಟರ್ ಆ್ಯಕ್ಟ್ ಥರ ಇರ್ಬೋದು. ಬಟ್ ನನಗೆ ಅದು ಕನ್ವೆ ಆಗಲಿಲ್ಲ ಯಾವ್ದು ಸಹ ಇದರಲ್ಲಿ. ಡಾನ್ಸಿಂಗ್ ವಾಯ್ಸ್ ಅಷ್ಟೇ. ಈಗ ಇವರು ರಶ್ಮಿಕಾ ಅವರು ಹೇಳಿದರು, ಲಾಂಗ್ ಹಿಡ್ಕೊಂಡ್ಬಂದರು. ಆ ಒಂದು ಕ್ಯಾರೆಕ್ಟರ್, ಒಂದೊಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ. ಈಗ ಜೋಗಿದು ಅದು ರಿಯಲ್ ಕೂದಲ ಅಮ್ಮ ನಿಂದು? ಅದೇ ನಾನು ಚೆಕ್ ಮಾಡ್ತಿದ್ದೆ. ನೀವು ನೋಡಿ, ಅವ್ರಿಗೆ ಏನು ಬೇಕಲ್ವಾ ಅವನಷ್ಟೇ ಮಾಡಿದ್ದಾನೆ. ರಿಯಲ್. ನಾನೇನು ಹೇಳೋದಂದರೆ, ಇನ್ನೂ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಇನ್ನೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು. ಇನ್ನೂ ಕ್ರಿಯೇಟಿವ್ ಆಗಿ ಅವರನ್ನು ಸ್ಟಡಿ ಮಾಡಬೇಕು ಎಲ್ಲರನ್ನ. ಓಕೆ ಮೋಹಿತ್, ಗಾಡ್ ಬ್ಲೆಸ್ ಯು ಗೈಸ್. ನೆಕ್ಸ್ಟ್ ರೌಂಡ್ ನೀವು ಸೆಲೆಕ್ಟ್ ಆದರೆ ಇನ್ನೂ ಚೆನ್ನಾಗಿ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಅವರೇ. ಎಲ್ಟನ್, ನಿಮ್ಗೆ ಹೇಗನ್ನಿಸ್ತು? ಸಿ ಮೋಹಿತ್, choreographer, directly to the choreographer, I'm really upset. Really upset. Okay? See, a choreographer tag barpunate. ಒಂಜಿ ಎಂಕ್ ಒಂಜಿ ಬೈದನ್ ಕೊರಿಯೋಗ್ರಫರ್ ಟ್ಯಾಗ್ ಅಂದ್ ಎಂಕೊಂಡು ಎಂಕ್ ಬಾಕಿ ದಕ್ಕಲ್ನ ಬೊಚ್ಚಿ ಎಂಕ್ ಎನ್ನ ಒಂಜಿ ಕೊರಿಯೋಗ್ರಫರ್ ಪಂದೊಂಜಿ ಟ್ಯಾಗ್ ಕೊರ್ನಾಗ ಆ ಕೊರಿಯೋಗ್ರಫರ್ ಲೆವೆಲ್ಗೆ ಬೇಲೆ ಮನ್ಪೋಡು. This is not done. This is not done at all. Yan joke like dala panpuji. You call yourself a choreographer. I'm so sorry to say, this tag has a different value. Starting ಒಂಜರ ನಿಮಿಷ ಬುಡ್ನ ಡಾನ್ಸಿಂಗ್ ಇತ್ತು, ನೈಟ್ ಬೊಕ್ಕದಾದ ಇತ್ತು ಡಾನ್ಸಿಂಗ್ ಪನ್ಲೆಂಕ್. ಡಾನ್ಸ್ ವಾರಿಯರ್ಸ್ ಸೀಸನ್ 4 ಡಾನ್ಸ್ ವಾರಿಯರ್ಸ್ ಆ ಶೋದ ಪುದರ್ಡೆ ಡಾನ್ಸ್ ಅಂದೊಂಡು ಸುರುಕೆ. This is not done. ಇರೆಗಿಸ್ತಾಂಡ ಪರ್ಫಾರ್ಮೆನ್ಸ್ ಇರ್ ತೂವೊಂದಿತ್ತರ್ ಇರೆಗಿಸ್ತಾಂಡ ಸರ್ ಡ್ಯಾನ್ಸ್ ಬೋರ್ಡ್ ಇತ್ತಂಡ ಡಾನ್ಸ್ ಬೋರ್ಡ್ ಇತ್ತನ್ ಇತ್ತೆ ಪಂಡ ಅಪ್ಪುಂಡ ಮೋಹಿತ್. ಹಾಂ ಇರ್ನ ಟೀಮ್ ದ ಪುದರ್ಡೆ ಉಂಡು ಡ್ರೀಮ್ ಝೋನ್ ಡಾನ್ಸ್ ಗ್ರೂಪ್ ಅಂದ್. ಈ ಡ್ರೀಮ್ ಅವಲೇ ಒಪ್ಪುಂಡು ಬೊಕ್ಕ, ಅವಲೇ ಒಪ್ಪುಂಡು ಬೊಕ್ಕ. ದಿಸ್ ಈಸ್ ರಿಯಲಿ ನಾಟ್ ಡನ್. ನಿಕ್ಲಿಗೆ ಆಡಿಷನ್ಗೆ ಏನು ಪಂತೆ ನಾನು ಮೋಸ್ಟ್ಲಿ ಪಂತತೆ. And this is what we get. I really don't want to comment on this. I'm seriously enk comment manparane stage. What do I comment? My question, where was dance? So sorry, I can't comment guys. Enk comment manparane apuji.
ವಾಟ್ ಕಿಶೋರ್ ಸೈಡ್, ವಾಟ್ ರಶ್ಮಿಕಾ ಸೈಡ್, ಅವೆನ್ ತರ ದೀಲೆ ನೆಕ್ಸ್ಟ್ ರೌಂಡ್ಗೂ ಇನ್ ಕೇಸ್ ಸಿಲೆಕ್ಟ್ ಆಂಡ ನಿಕ್ಲು ಅವೆನ್ ಕೋಪಪ್ ಮಲ್ಪ್ಲೆ ದಾಯಪನ ಯಾನ್ ಪಂದಾಂಡ್ ವರಕ್ ಆಡಿಷನ್ ಯಾನ್ ಪಂತೆನೆ ಜನ ಎಸ್ ಸರ್ ಪಂತಾರೆ ಬೊಕ ಹೆಂಗೆ ಕೂಡ ಪಂಡ್ರಂಗ್ ಸ್ಟೇಜ್. ಓಕೆ, ಸೊ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಆಲ್ ದ ಬೆಸ್ಟ್. This is like niklik demotivate manpare panondiಜ್ಜೆರ ಆರ್ಲ. It is just that ಒಂದು ಸ್ಟೇಜ್ ಅಂದತ್ತ ವಾ ಸ್ಟೇಜ್ಡ್ ಪೋಂಡಲ ನಿಕ್ಕುಲು ಏತೆ ಮಲ್ಲ ಕಾಂಪಿಟೇಷನ್ ಆವಡು ಏತೆ ಎಲ್ಲೇ ಕಾಂಪಿಟೇಷನ್ ಆವಡು. ಪ್ಲೀಸ್ ಬಿ ಪ್ರಿಪೇರ್ಡ್ ಆ್ಯಂಡ್ ಗಿವ್ ಯೋರ್ 100%. ಇಂಕುಲ್ ಡ್ಯಾನ್ಸ್ ಬರ್ಬೋದು, ಇಂಕುಲ್ ಮನ್ಪ ಇಂಕ್ಲೆ ಗೊತ್ತೊಂದು ಸ್ಟೆಪ್ ನೋ ಅವು ಆ್ಯಟಿಟ್ಯೂಡೇ ಆಯ್ತು. ಯಾನು 10 ಸ್ಟೇಜ್ ಪೋತೆ ಒಂದೊಂದು ಸ್ಟೇಜ್ ಮಲ್ಲ ವಿಷಯ ಆಯ್ತು ನೋ, ದಟ್ ಈಸ್ ನಾಟ್ ಅನ್ ಆ್ಯಟಿಟ್ಯೂಡ್. ಈರ್ 10 100 ಸ್ಟೇಜಿಗೆ ಪೋನಾಗಲ್ಲ, 101 ಸ್ಟೇಜ್ ಪೋಪ್ನಾಂಡಲ್ಲ ಈರ್ ಅವೇ ಭಕ್ತಿ ಶ್ರದ್ಧೆಡ್ ಬೋಡು. The just inch poregapuji. This is not to demotivate, just to make you alert. Please, edde prepare adu, edde work mantadu dumbale pan. Okay, please don't feel bad. ಏತ್ ಟೈಮ್ ಮಾಡಿದ ಪ್ರಾಕ್ಟೀಸ್ ಆವೊಂದುಂಡು ಮೋಹಿತ್ ಸರ್ ಪ್ರಾಕ್ಟೀಸ್ ಆಲ್ವೇಸ್ ಕಮ್ಮಿ ಇತ್ತಂಡೆ ಮಕ್ಕಳಿಗೆ ಪಂಡ ಎಕ್ಸಾಮ್ಸ್ ಕಾಲೇಜ್ ಡೇ ಅವನ್ ನನಗೆ ಪ್ರಾಕ್ಟೀಸ್ ಹೆಚ್ಚಿ ಮೋಹಿತ್ ದಾದಾಪನ್ ಗೊತ್ತೇನೆ ಯಾವಂಜಿ ಪನ್ಪೆ ಯಾನ್ ಸುರೂಕ್ ಎಕಡ್ಲೊಂಜಿ ಟೀಮ್ ಬತ್ತಿತ್ತೇನೆ ಅದೇ ಕಿಶೋರ್ ಎಕಡ್ಲೊಂಜಿ ಟೀಮ್ ಬತ್ತಿತ್ತೇನೆ ಸೇಮ್ ರೀಸನ್ ಕಾಲೇಜ್ ಡೇ ಪುಂಡು ಸ್ಕೂಲ್ ಡೇ ಪುಂಡು ಪೂರ ಪನ್ಪೇರ್ ಇತ್ತೆ ನಮ್ಮ ಇಫ್ ಯು ಡೋಂಟ್ ಕರೆಕ್ಟ್ ಯು ಆಲ್ ಎದುರುಗು ನಮಕ್ ಪನ್ಪೇರ್ ಅಕ್ಲೆಂಚಿನ ನಿಕ್ಕುಲೆ ಪನ್ಪರ್ ಜಡ್ಜಸ್ ದಾಲ ಪಂತಿಚೇರ್ ಪನ್ಪೇರ್ ಆ ಟೈಮ್ ಕಾಲೇಜ್ ಅವುಪುರ ಎಂಕುಲ್ ಬಂಕ್ ಮಲ್ತದ್ದು ಪ್ರಾಕ್ಟೀಸ್ ಮಲ್ತದ್ದು ಈತ್ ಪೊರ್ತು ಅಪ್ಪಾಗ ಈರ್ ಎನ್ನೋಡು ಅಪ್ಪುಡು ನೆನ್ಪುರ ಆ್ಯಸ್ ಎ ಕೊರಿಯೋಗ್ರಾಫರ್ ಅದು ಈರ್ ಥಿಂಕ್ ಮಲ್ಪಲೆ ಈರೆಗ್ ಈರ್ನ ಜೋಕ್ಲೆಗ್ ಈರ್ ದಾದ ಕಲ್ಪವನು ಈರ್ನ ಮೈಂಡ್ ಸೆಟ್ ಹಿಡ್ದು ಈರ್ ಕೊನೊಪಿನಿ ಅಕ್ಲೇನ್ ಒಡೆಗ್ ಒಂಜಿ ರೂಟ್ ಮಲ್ಪರೆ ಆ ರೂಟ್ ಈರ್ನೇ ಮೈಂಡ್ ಹಿಡ್ ಮೂಲೆ ಇತ್ತಂದಾಂಡ ಅಕುಲೆಂಚ ಪೋಪೇರ್. ಸೊ ಥಿಂಕ್ ಅಬೌಟ್ ದ್ಯಾಟ್ ಆ್ಯಂಡ್ ನಿಕ್ಕುಲು ಏರ್ಲ ಬೇಜಾರು ಮಲ್ಪೊಡ್ಸಿ ನಿಕ್ಲೆಗ್ ನನಾತ್ ಫ್ಯೂಚರ್ಸ್ ಉಂಡು ನನಾತ್ ನಿಕ್ಲೆಗ್ ಸ್ಟೇಜ್ ತಿಕ್ಕೊಂಡು ಆಂಡಲ ಈ ಪರ್ಫಾರ್ಮೆನ್ಸ್ ಮುಲ್ಪಾಗ್ ಡಾನ್ಸ್ ವಾರಿಯರ್ ಸೀಸನ್ 4 ಪಂತಿನ ಪರ್ಫಾರ್ಮೆನ್ಸ್ ಲಾಸ್ಟ್ ಪನ್ಪೆ ನಮಕ್ ಕಿಶೋರ್ಗ್ಲ ಗೊತ್ತು ಇವನ್ ಹೀಲ್ ಸೇ ಎಸ್ ಫಾರ್ ಇಟ್ ಎಂಕವಡು ಕಿಶೋರ್ಗ್ ನಕ್ಲೆಗವಡು ಇಂಚಿನೆತ್ತ ವೇದಿಕೆ ತಿಕ್ಕಿದಿಜಿ ನಮ್ಮ ಏಜ್ಡ್ ನಿಕ್ಲೆಗ್ ತಿಕ್ಕೊಂದುಂಡು ನಿಕ್ಲೆಗ್ ಅವು ಒಂಜಿ ಅಪೋರ್ಚುನಿಟಿ ನಮ್ಮ ಟಿವಿದಕ್ಲು ಮಂತ್ ಕೊರೊಂದುಲ್ಲೆ ಅವನ್ ನಿಕ್ಲು ಯೂಸ್ ಮಂತ್ಲೆ ಎಂಚನೆ ವಿದೌಟ್ ಸೀರಿಯಸ್ನೆಸ್ ಇಜ್ಜನ್ ಎಂಚ ಮಂತನ್ನ ಇಟ್ಸ್ ಪಾಯಿಂಟ್ಲೆಸ್ ಗೈಸ್. ಈರೆ ಆಫ್ ಬೀಟೆಡ್ ಬರೋದಿಲ್ಲ ಈರ್ನ ಡೈಲಾಗ್ ಅರ್ಧ ಆದ ಬೊಕ್ಕ ಅರ್ಧ ಬೊಕ್ಕ ಬರೋದಿಲ್ಲ. ವಿ ಫೀಲ್ ಬ್ಯಾಡ್ ಅಲ್ಪ ಫೀಲ್ ಆಯ್ತು. ಐ ಆಮ್ ರಿಯಲಿ ಸಾರಿ ಸೀರಿಯಸ್ಲಿ ಬೇಜಾರ್ ಮಲ್ಪೊಡ್ಚಿ ಇದು ಈ ಎಡ್ಡೆದೆತ್ತೋ ನೋಡು ನೆನ್ ಮಾತ ದಯಪಂಡ್ ನಿಕ್ಕುಲ್ ಮಾತೇ ಇಲ್ಲ. ಪ್ಲೀಸ್ ಗೈಸ್ ಐ ಆಮ್ ರಿಯಲಿ ಸಾರಿ. ನಾನು ನೆಕ್ಸ್ಟ್ ರೌಂಡ್ಗೆ ನಿಕ್ಕುಲ್ ಸೆಲೆಕ್ಟ್ ಆಂಡ ಎಡ್ಡೆ ಮಲ್ತ ಪರ್ಫಾರ್ಮೆನ್ಸ್ ಮಲ್ಪಲೆ ಎಂಕ್ಲೆಗ್ ತುಷ್ಪಾಲೆ ಆಡಿಯನ್ಸ್ಗೆ ತುಷ್ಪಾಲೆ ನಿಕ್ಕುಲ್ ದಾದಾ ಪಂದು ಟೀಕೆ. ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಜಸ್ ಆ್ಯಂಡ್ ಟೀಮ್ ದಾದ ಇತ್ತಂಡಲ್ಲ ನಿಖಲ್ನ ಎಡ್ಡೆಗೆ ಪನ್ಪುನು ನೆಕ್ಸ್ಟ್ ಈ ವೇದಿಕೆ ಎತ್ತಂದಲ್ಲ ಕುಡೊಂಜಿ ಮಲ್ಲ ವೇದಿಕೆ ಬರು ಅಲ್ಪಲ ನಿಖಲ್ನ ಮಿಸ್ಟೇಕ್ ದಾದೊಂಡು ಅವು ಕರೆಕ್ಟ್ ಆವಡು ಪನ್ಪುನು ಅಂಚಿನ ಉದ್ದೇಶ ಪನ್ಪುನು ಪಾಸಿಟಿವ್ ಇಡ್ದೆ ತೊಲೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಂಡ ನೆಡ್ದು ಡಬಲ್ ಎನರ್ಜಿ ಪಾರ್ದು ಡಬಲ್ ಒಂಜಿ ಎಫರ್ಟ್ ಪಾರ್ದು ವೇದಿಕೆಗೆ ಪಿರಬಲೆ ಬನ್ನೊಂದು. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಸೊ ಕಾರ್ಯಕ್ರಮ ಒಳ್ಳೆ ರೀತಿ ನಡೀತಾ ಇದೆ, ವಿಭಿನ್ನವಾದಂತಹ ಪ್ರದರ್ಶನಗಳು ಈ ಒಂದು ವೇದಿಕೆಯಲ್ಲಿ ನಡೀತಾನೇ ಇದೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಸ್ಪಾನ್ಸರ್ಸ್ ಆಗಿರುವಂತಹ ವೈಟ್ ಗೋಲ್ಡ್ ಆಗಿರ್ಬೋದು, ಯಮುನಾ, ಆಶಾ ಸಿಟಿ ಆಗಿರ್ಬೋದು, ಹಾಗೆಯೇ ಹಲವಾರು ಜನ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಸ್ತ್ರ ಗ್ರೂಪ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ನಮ್ಮ ಟಿವಿಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬೈ. This program is brought to you by VK Developers, powered by Nippon Paint, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by